ನಮಸ್ಕಾರ ಎಲ್ರಿಗೂ. ಇದೇನಪ್ಪ ಮುಖ ತೊಳ್ಕೊಳ್ತಿದ್ದಾಳೆ ಅಂದ್ಕೊಳ್ಬೇಡಿ. ಮುಖ ಹೇಗೆ ಕಾಂತಿಯುತವಾಗಿ ಮಾಡೋದು ಅಂತ ಇವತ್ತು ನಿಮಗೆ ಹೇಳ್ತೇನೆ, ಆಯಿತಾ. ಮುಖ ಕಾಂತಿಯುತವಾಗಿ ಮಾಡಬೇಕಾದ್ರೆ ಏನಿಲ್ಲ, 3 ವಸ್ತುಗಳು ಬೇಕು. ಇದು ನೋಡಿ, ಹಸಿ ಅರಿಶಿನ, ಇದು ಶುಂಠಿ ಅಲ್ಲ, ಆಯಿತಾ. ಆಮೇಲೆ ಇದು ಬಂದುಬಿಟ್ಟು ರಕ್ತ ಚಂದನ, ಆಯಿತಾ. ಇದನ್ನು ಹೇಗೆ ಉಪಯೋಗ ಮಾಡೋದು ಹೇಳ್ತೇನೆ. ಇದು ಹಾಲು. ಈ ಹಾಲನ್ನು ಈ ಕಲ್ಲ ಮೇಲೆ ಹಾಕಿ ರಕ್ತ ಚಂದನನ ಹಿಡ್ಕೊಂಡು ತೇದು 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 ಒಂಥರ ಪೇಸ್ಟ್ ಥರ ಮಾಡ್ಕೋಬೇಕು. ಇದು ಪೇಸ್ಟ್ ಆದಮೇಲೆ ಒಂದು ಅರಿಶಿನ, ಇದು ಅರಿಶಿನ ಒಂದು ಸಣ್ಣ ತುಂಡನ್ನು ತಗೊಂಡು ಇದನ್ನು ಹಾಗೆ ತೇದು 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 ಒಳ್ಳೆ ಪೇಸ್ಟ್ ಥರ ಆಗ್ತದೆ ಇದನ್ನು, ಆಯಿತಾ. ಆಮೇಲೆ ಇದನ್ನೊಂದು ಬೌಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ರಷ್ ಸಹಾಯದಿಂದಲೋ ಅಥವಾ ಕೈನಿಂದಲೋ ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡುವಾಗ ಮಾತ್ರ ಒಂದು ಜಾಗ್ರತೆ ಮಾಡಿ, ಐಬ್ರೋಸ್ಗೆ ತಾಗದಾಗೆ ನೋಡ್ಕೊಳ್ಳಿ, ತಲೆ ಕೂದಲಿಗೆ ತಾಗದಾಗೆ ನೋಡ್ಕೊಳ್ಳಿ, ಆಯಿತಾ. ಒಂದು 10 ನಿಮಿಷ ಇದನ್ನು ಮುಖದ ಮೇಲೆ ಹಾಗೆ ಬಿಡಬೇಕು, ಒಣಗ್ಲಿಕ್ಕೆ ಬಿಡಬೇಕು. ಆಮೇಲೆ ತಣ್ಣೀರಿಂದ ಮುಖನ ನೀಟಾಗಿ ತೊಳ್ಕೊಂಡು, ಸಾಬೂನು ಹಾಕಬೇಡಿ. ಆಮೇಲೆ ಒಂದು ಟವೆಲ್ ತಗೊಂಡು ಅದನ್ನು ಸುಮ್ಮನೆ ಹೀಗೆ ಒತ್ತಿ ಒತ್ತಿ ಮುಖನ ಒರೆಸ್ಕೋಬೇಕು, ಉಜ್ಜಬಾರ್ದು, ಆಯಿತಾ. ನೋಡಿ ಹೇಗೆ ಮುಖ ಪಳ 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 ಹೊಳಿತದೆ ನೋಡಿ. ನಿಮ್ಮ ಮುಖ ನೋಡಲಿಕ್ಕೆ ನಿಮಗೆ ಆಶ್ಚರ್ಯ ಆಗ್ತದೆ.